ನಮಸ್ಕಾರ. ಕ್ಲಿಯರ್ ಫೈ ಮೀಡಿಯಾಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಜೊತೆ ಆಲ್ ಮೇಲೆ ಕ್ಲಿಕ್ ಮಾಡಿ. ನಾವಿಂದು ಶಿರಡಿ ಭೂತದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಶಿರಡಿ ಭೂತ ಸ್ವಲ್ಪ ಉಗ್ರ ಸ್ವಭಾವದ ಭೂತ. ಈ ಭೂತಕ್ಕೆ ಹಂದಿಯನ್ನು ಕಡಿದು ಬಲಿ ಕೊಡ್ತಾರೆ. ಶಿರಡಿ ಪುರುಷ ದೈವ. ಶಿರಡಿ ಘಟ್ಟ ಪ್ರದೇಶದ ಸುತ್ತಮುತ್ತ ಈ ಭೂತ ಹೆಚ್ಚು ಆರಾಧನೆಗೊಳ್ಳುವ ಕಾರಣಕ್ಕೆ ಇದಕ್ಕೆ ಶಿರಡಿ ಭೂತ ಎಂದು ಹೆಸರು ಬಂದಿರಬಹುದು. ಈ ಭೂತ ಶಿರಡಿ ಘಟ್ಟದಿಂದ ಇಳಿದು ಬರುತ್ತೆ ಅನ್ನೋ ಪ್ರತೀತಿ ಇದೆ. ಶಿರಡಿ ಭೂತದ ಪಾರ್ಧನದಲ್ಲಿ ಏನತ್ತಿ ಮಾರಾಗುತ್ತಿನ ವಿಚಾರವನ್ನು ಹೇಳ್ತಾರೆ. ಮಕ್ಕಳಿಲ್ಲದ 7 ಜನ ಅಕ್ಕ ತಂಗಿಯರು ದುಃಖಿಸ್ತಾ ಇರ್ತಾರೆ. ಅವರಲ್ಲಿ ಕಿರಿಯವಳಾದ ಸೇಕೆದಿ ಎಂಬ ಹೆಂಗಸು ಒಂದಿನ ರಕ್ತೇಶ್ವರಿ ಭೂತಕ್ಕೆ ಹರಕೆ ಹೇಳ್ತಾಳೆ. ಅದೇನಪ್ಪ ಅಂತ ಅಂದರೆ, ಮಕ್ಕಳಾದರೆ ತನ್ನ ಮೂಗುತಿ ತೆಗೆದು ಕರಗಿಸಿ ಮುಗುಲಿ ಏರಿಸ್ತೇನೆ ಎಂದು ಬೇಡಿಕೊಳ್ತಾಳೆ. ಅವಳು ಹರಕೆ ಹೇಳಿಕೊಂಡಂತೆ ಅವಳಿಗೆ ಗಂಡು ಮಗು ಹುಟ್ಟುತ್ತದೆ. ಆದರೆ ಸೇಕೆದಿ ಹೆಂಗಸು ಹೇಳಿದ ಹರಕೆಯನ್ನು ತೀರಿಸುವುದು ಸುಲಭದ ವಿಚಾರವಾಗಿರಲಿಲ್ಲ. ಮುತ್ತೈದೆ ಹೆಂಗಸರು ಮೂಗುತಿಯನ್ನು ತೆಗೆಯೋ ಕ್ರಮ ಇಲ್ಲ. ಬಹುಶಃ ಈ ಸಮಸ್ಯೆಯಿಂದಾಗಿ ಹೇಳಿಕೊಂಡ ಹರಕೆಯನ್ನು ಕೊಡಲು ಸೇಕೆದಿಗೆ ಸಾಧ್ಯ ಆಗೋದಿಲ್ಲ ಅನಿಸುತ್ತೆ. ಹೇಳಿದ ಹರಕೆಯನ್ನು ಕೊಡದೇ ಇದ್ದಾಗ ರಕ್ತೇಶ್ವರಿ ದೈವ ಕೋಪಗೊಂಡು ಮಗುವನ್ನು ಮಾಯ ಮಾಡುತ್ತೆ. ನಂತರ ಆ ಮಾಯವಾದ ಮಗು ಶಿರಡಿ ಎಂಬ ಹೆಸರಿನಲ್ಲಿ ಆರಾಧನೆಯನ್ನು ಪಡಿತಾನೆ. ಈ ಶಿರಡಿ ಭೂತ ಶಿರಡಿ ಘಟ್ಟದಿಂದ ತುಳುನಾಡಿಗೆ ಇಳಿದು ಬಂದು ಬ್ರಾಹ್ಮಣನ ರೂಪ ಧರಿಸಿ ಅರಸ ಬಲ್ಲಾಳನಲ್ಲಿ ಎಳನೀರು ಕೇಳುತ್ತೆ. ಬಂದಾತ ಕಾರಣಿಕ ದೈವ ಎಂದು ತಿಳಿಯದ ಬಲ್ಲಾಳ ಅರಸ ಶಿರಡಿ ಭೂತವನ್ನು ಒಬ್ಬ ಬಡ ಬ್ರಾಹ್ಮಣನೆಂದು ಭಾವಿಸಿ ಅವಮಾನ ಮಾಡ್ತಾನೆ. ಮುಂದೆ ಶಿರಡಿ ಭೂತ ತನ್ನ ಕಾರಣಿಕ ತೋರುವ ಸಲುವಾಗಿ ಆ ಬಲ್ಲಾಳ ಅರಸನ ಹಸುವನ್ನು ಹಿಡಿಸಿ ತುಂಡು ಮಾಡಿ ಮಾಂಸವನ್ನು ದೊಡ್ಡ ಬಾಣಲೆಯಲ್ಲಿ ಒಣಗಿಸುವಂತೆ ಮಾಡ್ತಾನೆ. ಅದರಲ್ಲಿ ಸ್ವಲ್ಪ ತೆಗೆದು ಮಡಕೆಯಲ್ಲಿ ಬೇಯಿಸುವ ಹಾಗೆ ಮಾಡುತ್ತೆ ಶಿರಡಿ ಭೂತ. ತಮ್ಮ ಹಸುವನ್ನು ಹುಡುಕಿಕೊಂಡು ಬಂದ ಬಲ್ಲಾಳರು ವಿಚಾರಣೆಗೆ ಬಂದಾಗ ಬಾಣಲೆಯಲ್ಲಿನ ಮಾಂಸ ಬೇಯಿಸಿದ ಭತ್ತವಾಗುತ್ತೆ. ಒಲೆಯಲ್ಲಿಟ್ಟ ಸಾಂಬಾರು ಕೆಸುವಾಯಿತು. ಬಲ್ಲಾಳರ ಬೇಯಿಸಿದ ಹಸು ಆಶ್ಚರ್ಯ ಎನ್ನುವಂತೆ ಎದ್ದು ಓಡಾಡಿ ಹುಲ್ಲು ತಿನ್ನುತ್ತಿರ್ತದೆ. ಈ ರೀತಿಯಾಗಿ ಶಿರಡಿ ಭೂತ ಬಲ್ಲಾಳ ಅರಸನಿಗೆ ತನ್ನ ಕಾರಣಿಕವನ್ನು ತೋರಿ ಮಾಯವಾಗುತ್ತೆ. ಮುಂದೆ ತನ್ನ ತಪ್ಪಿನ ಅರಿವಾದ ಬಲ್ಲಾಳ ಶಿರಡಿ ಭೂತಕ್ಕೆ ನೇಮ ಕೊಟ್ಟು ಆರಾಧಿಸಿ ಶಿರಡಿ ಭೂತದ ಅನುಗ್ರಹವನ್ನು ಪಡೆಯುತ್ತಾನೆ. ಹೀಗೆ ಶಿರಡಿ ಭೂತ ಪ್ರಸಿದ್ಧಿ ಪಡೆಯುತ್ತಾನೆ. ಹೇಳಿದ ಹರಕೆಯನ್ನೇ ಕೊಡದೇ ಇದ್ದಾಗ ಭೂತಗಳು ಮುನಿಸಿಕೊಂಡು ಸಂಬಂಧಿಸಿದ ವ್ಯಕ್ತಿಗಳನ್ನು ಮಾಯ ಮಾಡಿ ತನ್ನ ಜೊತೆ ಮಾಡಿಕೊಳ್ಳುವುದು ತುಳು ಸಂಸ್ಕೃತಿಗೆ ಹೊಸತೇನೂ ಅಲ್ಲ. ಈ ರೀತಿ ಮಾಯವಾದವರು ದೈವತ್ವವನ್ನು ಪಡೆಯುವುದು ತುಳುನಾಡಿನಲ್ಲಿ ಅಲ್ಲಲ್ಲಿ ಕಾಣಿಸಿಕೊಂಡಿದೆ. ಹೀಗೆ ದೈವತ್ವವನ್ನು ಪಡೆದವರು ಕೆಲವೊಮ್ಮೆ ದೈವದ ಸಮಾನವಾಗಿ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಸ್ಥಾನಮಾನವನ್ನು ಪಡೆದಿರುವುದು ಕೂಡ ಕಂಡುಬರುತ್ತದೆ. ಇಲ್ಲಿಗೆ ನನ್ನ ಇವತ್ತಿನ ಮಾಹಿತಿಯನ್ನು ಮುಗಿಸ್ತಿದ್ದೇನೆ.